ನಮಸ್ಕಾರ ಕೇಳುಗರೆ. ಮಾನ್ಯ ಡಿ.ವಿ.ಜಿ ಅವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು. ಈ ದಿನದ ಸರಣಿ ಸಂಚಿಕೆ 192. ನಾನು ನಿಮ್ಮೊಂದಿಗೆ ಕರುಣಾಕರ ಬಳ್ಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿ.ವಿ.ಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ತನ್ನ ಹೊಳಪುಗಳ ನೆನೆದು ಮೈ ಮರೆತ ರನ್ನವೋ ಬ್ರಹ್ಮ ನೋಡವನು ನಿಜ ಪಿಂಚ ವರ್ಣದನಿಕೆಯಲಿ ತನ್ನನೇ ಮರೆತನವಿಲವೊಲು ವರ್ಣದನಿಕೆಯಲಿ ತನ್ನನೇ ಮರೆತನವಿಲವೊಲು ತನ್ಮಯನು ಸೃಷ್ಟಿಯಲಿ ಮಂಕುತಿಮ್ಮ ತನ್ಮಯನು ಸೃಷ್ಟಿಯಲಿ ಮಂಕುತಿಮ್ಮ. ಪ್ರಿಯರೇ, ಈ ಜಗತ್ತನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತ ಬ್ರಹ್ಮ. ಆ ಪರಮಾತ್ಮನು ತನ್ನ ಹೊಳಪುಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ಮೈಮರೆತ ರತ್ನದಂತೆ ಇಲ್ಲಿ ಕಾಣುತ್ತಿದ್ದಾನೆ. ನವಿಲು ತನ್ನ ಮನಸ್ಸಿಗೆ ಬಹಳ ಸಂತೋಷವಾದಾಗ ಸಂಪೂರ್ಣವಾಗಿ ತನ್ನ ಗರಿಯನ್ನು ಬಿಚ್ಚಿ ನಾಟ್ಯವನ್ನು ಆಡುತ್ತದೆ. ಮನಸ್ಸಿನಂಗಳದಲ್ಲಿ ಭಾವ ತರಂಗಗಳ ಮೂಲಕ ಅದು ಸಂಭ್ರಮಿಸುತ್ತದೆ. ಇದೇ ರೀತಿಯಲ್ಲಿ ಪರಮಾತ್ಮನು ಅಂದರೆ ಪರಬ್ರಹ್ಮನು ಕೂಡ ಸೃಷ್ಟಿಯ ಸೊಬಗನ್ನು ಕಂಡು ತನ್ನನ್ನು ತಾನೇ ಮೈಮರೆತು ಸಂಪೂರ್ಣವಾಗಿ ಜಗತ್ತಿನ ಆಗು ಹೋಗುಗಳ ಒಳಗೆ ತಲ್ಲೀನನಾಗಿದ್ದಾನೆ ಎಂಬ ವಿಚಾರವನ್ನು ಈ ಕಗ್ಗದಲ್ಲಿ ಮಾನ್ಯ ಡಿ.ವಿ.ಜಿ ಅವರು ಉಲ್ಲೇಖಿಸುತ್ತಾರೆ. ಬಂಧುಗಳೇ, ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತು ಚರಾಚರಗಳಲ್ಲಿ ಆ ಪರಮಚೇತನದ ಶಕ್ತಿಯು ಅಡಗಿಕೊಂಡಿದೆ, ನಿಗೂಢವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹಾಗಾಗಿಯೇ ಈ ಜಗತ್ತು ನಿತ್ಯ ನೂತನವಾಗಿದೆ. ನಮ್ಮೆಲ್ಲರ ನೋಟಕ್ಕೆ ಜಡತ್ವವು ಕೂಡ ಜೀವಂತವಾಗಿ ಕಂಗೊಳಿಸುತ್ತದೆ. ಕಲ್ಲು, ಮಣ್ಣು, ಗಿಡ, ಮರ, ಪಕ್ಷಿ ಎಲ್ಲದರೊಳಗೂ ಕೂಡ ರೂಪ ಸೌಂದರ್ಯವು ಅನಾವರಣಗೊಳ್ಳುತ್ತದೆ. ಮನಮೋಹಕವಾಗಿ ಕಾಣಲು ಇವೆಲ್ಲದರ ಹಿಂದೆ ಆ ಪರಶಕ್ತಿಯು ಅಡಗಿಕೊಂಡಿದೆ ಎಂಬ ವಿಚಾರವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಆದರೆ ನಾವೆಲ್ಲರೂ ಮಾತ್ರ ಅದನ್ನು ಅರಿಯದೆ ಎಲ್ಲವೂ ನಮ್ಮಿಂದಲೇ, ನನ್ನಿಂದಲೇ, ನಾನೇ ಮಾಡಿದ್ದು ಎಂಬ ಅಹಂಭಾವಗಳಿಂದ ಆಡಿಕೊಳ್ಳುತ್ತೇವೆ. ನಿಜಾರ್ಥದಲ್ಲಿ ಇಲ್ಲಿ ಆ ಪರಬ್ರಹ್ಮನೇ ಮೂಲವಾಗಿದ್ದಾನೆ. ಹೀಗೆ ಜಗತ್ತಿನ ಸೃಷ್ಟಿಯನ್ನು ಕಂಡು ಬ್ರಹ್ಮನು ತನ್ಮಯತೆಯಿಂದ ಆನಂದಕ್ಕೆ ಒಳಗಾಗಿದ್ದಾನೆ. ಜಗದ ಪಯಣದಲ್ಲಿ ಎಲ್ಲವೂ ಅವನ ಲೀಲಾ ವಿನೋದವೆಂದು ಅರಿತರೆ ನಮ್ಮೆಲ್ಲರ ಬಾಳು ಬೆಳಕಾಗುತ್ತದೆ. ಬಂಧುಗಳ ಕಗ್ಗ ಮಾಲಿಕೆ ತಮಗೆಲ್ಲರಿಗೂ ಕೂಡ ಇಷ್ಟವಾಯಿತು ಅಂತ ಅಂದುಕೊಂಡಿದ್ದೇನೆ. ಹಾಗಾದರೆ ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲನ್ನು ಈ ಕ್ಷಣವೇ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.